ಸಿಎಂ ಸ್ಥಾನಕ್ಕೆ 2,500 ಕೋಟಿ ಆಫರ್ ಮಾಡಿದ್ರು ಎಂದು ಬಿಜೆಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಆಹಾರ ಮತ್ತು ಅರಣ್ಯ ಸಚಿವ ಉಮೇಶ್ ಕತ್ತಿ ಯತ್ನಾಳ್ ಹಣ ಕೊಟ್ಟು ಸಿಎಂ ಆಗ್ತಾರೆ ಎಂಬ ಭಾವನೆ ಬೇಡ. ಈಗಿನ ಪರಿಸ್ಥಿತಿ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ ಎಂದು ಹೇಳಿದ್ದಾರೆ. ರಾಜ್ಯದ ಜನರ ಆಶೀರ್ವಾದ ಮತ್ತು ದೇವರ ದಯೆ ಇದ್ರೆ ನಾನು ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತೇನೆ ಎಂದು ಕತ್ತಿ ನುಡಿದರು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಶೆ ಪಟ್ಟಿಲ್ಲ. 9 ಬಾರಿ ಚುನಾವಣೆಗೆ ನಿಂತು ಗೆಲುವು ದಾಖಲಿಸಿದ್ದೇನೆ. ನನಗೆ ಈಗ 61 ವರ್ಷ, 75 ಆದರೂ ನಾನು ಹುರುಪಿನಿಂದಲೇ ಇರ್ತೇನೆ. ಮುಖ್ಯಮಂತ್ರಿ ಸ್ಥಾನ ಕೇಳಲ್ಲ. ದೇವರ ದಯೆ ಜನಾಶೀರ್ವಾದ ಇದ್ರೆ ಒಲಿದು ಬರಲಿದೆ ಎಂದರು. ಕಾಂಗ್ರೆಸ್ನವರಿಗೆ ಮಾಡಲು ಬೇರೆ ಕೆಲಸ ಇಲ್ಲ. ಡಿಕೆಶಿ, ಸಿದ್ದರಾಮಯ್ಯ ನಿರುದ್ಯೋಗಿ ರಾಜಕಾರಣಿಗಳು. ಅವರಿಗೆ ಮಾಡಲು ಬೇರೆ ಕೆಲಸ ಇಲ್ಲ. ಮುಂದಿನ ದಿನಮಾನದಲ್ಲೂ ಕೂಡ ಅವರು ನಿರುದ್ಯೋಗಿಗಳಾಗಿಯೇ ಉಳಿತಾರೆ ಎಂದರು. ಇನ್ನು PSI ಹಗರಣ ನಾವೇ ಕಂಡು ಹಿಡಿದ್ವು. ನಾವೇ ಹಗರಣವನ್ನ ಬಯಲಿಗಿಳಿದು ತನಿಖೆ ಮಾಡ್ತಾ ಇದ್ದೇವೆ. ಪ್ರಿಯಾಂಕ್ ಖರ್ಗೆ ನಿಪುಣ ರಾಜಕಾರಣಿ. ಖರ್ಗೆ ಅವರು ಪ್ರಿಯಾಂಕಾ ಸರ್ಕಾರ ನಡೆಸಿ ಅನುಭವ ಇರುವವರು. ಪ್ರಿಯಾಂಕ್ ಖರ್ಗೆ ಒಬ್ಬ ಅನುಭವಿ ರಾಜಕಾರಣಿಯಾಗಿ ವರ್ತಿಸಬೇಕು. ಕಾನೂನು ಚೌಕಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ಪೊಲೀಸ್ ವಿಚಾರಣೆಗೆ ಅವರು ಸಹಕಾರ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ತನ್ನ ಹೇಳಿಕೆಗೆ ಬದ್ಧನಾಗಿರಬೇಕು ಎಂದರು. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ವಿ. ಅದನ್ನು ಇನ್ನೂ ಒಂದು ವರ್ಷ ಒಳ್ಳೆಯ ಸರ್ಕಾರವಾಗಿ ಕೊಡುವಂಥ ಕಾರ್ಯಕ್ರಮದೊಂದಿಗೆ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆ ಇನ್ನೊಂದು ವರ್ಷ ನಡೆಸಿ ಮತ್ತೆ ಚುನಾವಣೆ ಬಂದಾಗ ಚುನಾವಣೆಗೆ ನಮ್ಮ ಪಕ್ಷ ಸ್ಪರ್ಧೆಗೆ ಇಳಿಸ್ತದೆ. ಅದರಲ್ಲಿ 150 ಸೀಟ್ಗಳನ್ನು ಟಾರ್ಗೆಟ್ ಮಾಡಿ ನಾವು ಚುನಾವಣೆಗೆ ಹೋಗ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ 150 ಟಾರ್ಗೆಟ್ ಮಾಡಿದ್ರೆ 120 ಮೇಲೆ ನಮ್ಮ ಪಕ್ಷ ಅಧಿಕಾರ MLAಗಳು ಆರಿಸಿ ಬರ್ತಾರೆ. ಮತ್ತೆ ಮುಂದಿನ 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಸರ್, 150 ಆಗಬೇಕು ಅಂದರೆ ಮೈಸೂರು ಭಾಗದ 90 ಸೀಟೇ ಇಂಪಾರ್ಟೆಂಟ್ ಅಂತೇಳಿ ಚರ್ಚೆ ಆಗ್ತಿರೋದು. ಅಲ್ಲಿಂದ ಆಪರೇಷನ್ ಶುರುವ ತಾವು ಹೋಗಿ ನೋಡ್ಬೋದು. ಇವತ್ತು ಮೈಸೂರು ಭಾಗದಲ್ಲಿ ಪರಿವರ್ತನೆ ಭಾಳ ಆಗಿದೆ. ಅಲ್ಲಿ ಜನತಾದಳ ಕಾಂಗ್ರೆಸ್ ಇತ್ತು. ಆದರೆ ಇವತ್ತಿನ ಮಿತಿಗೆ ಈ ಸುಮಲತಾ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಸಾಕಷ್ಟು ಪರಿವರ್ತನೆ ಆ ಭಾಗದಲ್ಲಿ ಆಗ್ತಾ ಇದೆ. ಅದನ್ನು ತಾವು ಪತ್ರಿಕಾ ಎಲ್ಲರೂ ಅಲ್ಲಿ ನೋಡಿದರೆ ತಮಗೆ ಮಾಹಿತಿ ಸಿಗುತ್ತೆ. ಸರ್, ಆಪರೇಷನ್ ಕಮಲನ ಅಥವಾ ಅವರೇ ಬರೋದಾ ಹೇಗೆ? ಆಪರೇಷನ್ ಕಮಲ ಈಗೇನು ಮಾಡ್ತಾ ಇಲ್ಲವಲ್ಲ, ಶುರು ಅಂತ ಹೇಳಿದ್ದಾರೆ. ಯಾವುದೂ ಕಮಲ ಮಾಡ್ತಾ ಇಲ್ಲ. ಬರೋರಿಗೆ ಸ್ವಾಗತ. ಪಕ್ಷದ ಸಿದ್ಧಾಂತಗಳು ನಂಬಿ ಬರೋರಿಗೆ ಸ್ವಾಗತ ಮಾಡ್ತೀವಿ. ಬರೋರಿಗೆ ಅವ್ರು ಎಲ್ಲಿರ್ತಾರೆ ಇರಲಿ, ನಮ್ಮದೇ ತೊಂದರೆ ಇಲ್ಲ. ಯತ್ನಾಳ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಆಫರ್ ಬಂದಿತ್ತು 2,000 ಕ್ಷೇತ್ರದಲ್ಲಿ ಅಂತ. ಯುವಕರು ಸಾಕಷ್ಟು ಜನ ಇದ್ದಾರೆ. ನಾನು ಯುವಕ ಇದ್ದೀನಿ, 61. ಈಗ ನನ್ನ ವಯಸ್ಸು 61. ನಾ MLA ಆದಾಗ 24 ವರ್ಷ. 75 ವರ್ಷದ ತೊಂದರೆ ಇಲ್ಲ. 75 ತನಕ ನಾನು ಯುವಕನೇ. ಹಾಗಾಗಿ ನಾನು ಇನ್ನೂ 75 ವರ್ಷ ಆದಾಗ ನಿಮ್ಗೆ ಹೇಳ್ತೀನಿ, ಇವತ್ತು ನಾನು ಯುವಕನೇ. ಇನ್ನು ಮುಖ್ಯಮಂತ್ರಿ ಆಗಕ್ಕೆ 15 ವರ್ಷ ಅವಕಾಶ ಇದೆ, ಆಗೋ ಚಾನ್ಸ್ ಇದೆ. ದೇವ್ರ ದಯ ಇದೆ. ರಾಜ್ಯ ಜನರ ಆಶೀರ್ವಾದ ಇದ್ದರೆ, ಎಲ್ಲರೂ ಆಶೀರ್ವಾದ ಇದ್ದರೆ ನಾನು ಒಂದಿನ ಮುಖ್ಯಮಂತ್ರಿ ಆಗ್ತೀನಿ. ಆದರೆ ಹರಿಬರಿಯಲ್ಲಿ ನಾನು ಇಲ್ಲ. ಈಗ ನನಗೆ ಮುಖ್ಯಮಂತ್ರಿ ಬೇಕು ಅಂತ ಇಲ್ಲ. ಬಂದಾಗ ಅದನ್ನು ನಿಭಾಯಿಸೋ ಕೆಪಾಸಿಟಿ ಇದೆ, ನಿಭಾಯಿಸ್ತೀನಿ. ಥ್ಯಾಂಕ್ ಯು. ತಿರುಗಾಡ್ತಾರಂತೆ ಯತ್ನಾಳ್ ಅವರು ಹೇಳುವಂಥ ಮಟ್ಟದಲ್ಲಿ ಹೇಳಿದ್ದಾರೆ. ನೀನು ಮುಖ್ಯಮಂತ್ರಿ ಮಾಡ್ತೀವಿ, ಮಂತ್ರಿ ಮಾಡ್ತೀವಿ ಅಂತ ಹೇಳೋರು ಮಾರ್ಕೆಟ್ದಲ್ಲಿ ಇದ್ದಾರೆ. ಆ ವಿಷಯದಲ್ಲಿ ಅವ್ರು ಮಾತಾಡಿದ್ದಾರೆ. ಅದರ ಅರ್ಥ ಯತ್ನಾಳ 2,500 ಕೋಟಿ ಕೊಟ್ಟೇ ಮುಖ್ಯಮಂತ್ರಿ ಆಗ್ತಾ ಅನ್ನೋ ಹೇಳಿಕೆ ತಪ್ಪು. ತನಿಖೆ ಮಾಡಬೇಕು. ಆಡಳಿತ ಪಕ್ಷ ಶಾಸಕರೇ ಕಾಂಗ್ರೆಸ್ನವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ವಿಶೇಷವಾಗಿ DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಈಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಪೊಲೀಸ್ ಇಲಾಖೆಯಲ್ಲಾದಂಥ ಹಗರಣ ಮತ್ತು ಈ ಯತ್ನಾಳ್ ಅವರು ಹೇಳಿದಂಥ ಹೇಳಿಕೆಗಳ ಬಗ್ಗೆ ಎನ್ಕ್ವೈರಿ ಆಗುತ್ತೆ ಹೇಳ್ತಾರೆ. ಅವರು ನಿರುದ್ಯೋಗಿ ಪೊಲಿಟಿಷಿಯನ್ ಆಗಿ ಅವರು ಅಲ್ಲೇ ಉಳಿಲಿ. ಮುಂದಿನ ದಿನಮಾನದಲ್ಲಿ ಜನ ಅವರು ನಿರುದ್ಯೋಗಿಗೆ ಕೊಡಿಸ್ತಾರೆ. ಭ್ರಷ್ಟಾಚಾರ ಆರೋಪ ಬರ್ತಾ ಇದೆಯಲ್ಲ. 21ರಲ್ಲಿ ಘೋಷಣೆ ಮಾಡಿದಂಥ ಸ್ವಲ್ಪ ಓದಾಕ್ಬಿಡ್ರಿ. ಅಧಿವೇಶನ ಮಾನ್ಯ ಮುಖ್ಯಮಂತ್ರಿಗಳು 21-22 ಭಾಷಣ ಖಂಡಿಕೆಯಲ್ಲಿ 289 ಉಡುಪಿ ಪೇಜಾವರ ಶ್ರೀಗಳ ಗೌರವಾರ್ಥ ಸ್ಮೃತಿ